ಚುನಾವಣಾ ಪ್ರಚಾರದ ವೇಳೆ ಮತದಾರರಿಗೆ ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ. ಆದರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುವೆ ಎಂದು ಭರವಸೆ ನೀಡಿದ್ದು ಅದಕ್ಕೆ ಬದ್ಧನಾಗಿ ಕೆಲಸ ಮಾಡುವೆ ಎಂದು ವಿಧಾನ ಪರಿಷತ್ನ ದ್ವಿಸದಸ್ಯ ಕ್ಷೇತ್ರವಾದ ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಮಂಜುನಾಥ್ ಭಂಡಾರಿ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆಶ್ವಾಸನೆ ನೀಡಿ ಈಡೇರಿಸಲು ಸಾಧ್ಯವಾಗದಿದ್ದರೆ ಸುಳ್ಳು ಹೇಳಿರುವ ಅಪವಾದ ಬರುತ್ತದೆ. ಆದ್ದರಿಂದ ನನ್ನ ಇತಿಮಿತಿಯಲ್ಲಿ ಏನು ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವೋ ಅದನ್ನು ಒದಗಿಸುತ್ತೇನೆ. ಕೇರಳ ಮಾದರಿಯಲ್ಲಿ ಪಂಚಾಯತ್ ಸದಸ್ಯರಿಗೆ ಮಾಶಾಸನ ಹೆಚ್ಚಿಸಬೇಕು ಎನ್ನುವ ಬೇಡಿಕೆ ಇದೆ. ಕೇರಳಕ್ಕೆ ಭೇಟಿ ನೀಡಿ ಅಲ್ಲಿನ ಅಂಕಿಅಂಶ ಕಲೆ ಹಾಕಿ ಸರ್ಕಾರ ಸಚಿವರೊಂದಿಗೆ ಚರ್ಚಿಸಿ ಬೇಡಿಕೆ ಈಡೇರಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಗಾಂಧೀಜಿಯವರ ಕನಸಾಗಿದ್ದ ಗ್ರಾಮ ಸ್ವರಾಜ್ಯ, ರಾಜೀವ್ ಗಾಂಧಿಯವರ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ತಳಮಟ್ಟದಲ್ಲಿ ದೇಶವನ್ನು ಗಟ್ಟಿಯಾಗಿಸಲು ಸಾಧ್ಯವಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತಂತೆ ವೈಯಕ್ತಿಕ ನೆಲೆಯಲ್ಲಿ ಅಧ್ಯಯನ ಮಾಡಿ ಅಕಾಡೆಮಿಕ್ ಆಗಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದೇನೆ. ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳ ಪರವಾಗಿ ಧ್ವನಿಯಾಗಲು ಇದು ಸಹಕಾರಿಯಾಗಿದೆ. ಆದರೆ ಚುನಾವಣೆಗೆ ನಿಲ್ಲಬೇಕು ಎನ್ನುವ ಉದ್ದೇಶದಿಂದ ಇದನ್ನ ಮಾಡಿಲ್ಲ. ಈಗ ಅವಕಾಶ ಸಿಕ್ಕಿದ್ದು ಅದನ್ನು ಉತ್ತಮವಾಗಿ ಬಳಸಿಕೊಳ್ಳುತ್ತೇನೆ. ಸದಸ್ಯರಾಗಿದ್ದ ಪ್ರತಾಪ್ ಚಂದ್ರ ಶೆಟ್ಟಿಯವರು ತಾನು ಮುಂದಿನ ಬಾರಿ ಚುನಾವಣೆಗೆ ನಿಲ್ಲುವುದಿಲ್ಲ ಎಂದಾಗ ಅವರೊಂದಿಗೆ ಚರ್ಚೆ ಮಾಡಿ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದ. ಆದ್ದರಿಂದ ಇಂದು ಚುನಾವಣೆ ಸವಾಲಾಗಿ ಕಾಣುತ್ತಿಲ್ಲ ಎಂದರು. ನನ್ನ ತತ್ವ ಸಿದ್ಧಾಂತ ಬೇರೆ, ಜನರನ್ನ ಭೇಟಿಯಾಗುವುದು ಬೇರೆ. ನಾನು ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾದ ತಕ್ಷಣ ನಾನು ಆರ್ಎಸ್ಎಸ್ನಲ್ಲಿ ಗುರುತಿಸಿಕೊಂಡಿದ್ದೇನೆ ಎಂದಲ್ಲ. ಕಾಲೇಜು ಜೀವನದಿಂದಲೇ ನಾನು ಎನ್ಎಸ್ಯುಐನಲ್ಲಿ ತೊಡಗಿಸಿಕೊಂಡಿದ್ದೇನೆ. ಜೊತೆಗೆ ಆರ್ಎಸ್ಎಸ್ನ ಜನರನ್ನು ಬಲ್ಲೆ, ಬಿಜೆಪಿಯ ಶಾಸಕರನ್ನು ಬಲ್ಲೆ ಎಂದು ಮಂಜುನಾಥ್ ಭಂಡಾರಿ ಹೇಳಿದರು. ನನಗೆ ಅವಕಾಶವನ್ನು ಮಾಡಿಕೊಟ್ಟದ್ದು ಒಂದು ನನ್ನ ಕರ್ತವ್ಯ ಹಾಗೂ ನನ್ನ ಜವಾಬ್ದಾರಿ ಎಂದು ನಾನು ತಿಳ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎರಡೂ ಕೆಲಸವನ್ನು ಮಾಡಬೇಕು ಅಂತ ಇಚ್ಛೆ ನನಗಿದೆ. ಒಂದು, ಇವತ್ತೇನು ಮಹಾತ್ಮ ಗಾಂಧೀಜಿಯವರು ಕಂಡಂಥ ಸ್ವರಾಜ್ಯ ಗ್ರಾಮ ಅಥವಾ ಜವಾಹರ್ಲಾಲ್ ನೆಹರು ಅವರು ಮತ್ತು ರಾಜೀವ್ ಗಾಂಧಿಯವರು ತಂದಂಥ ಪಂಚಾಯತ್ ರಾಜ್ಯವನ್ನು ತಳಮಟ್ಟದಲ್ಲಿ ಅದನ್ನು ಬೇರುಗಳನ್ನು ಗಟ್ಟಿ ಮಾಡಬೇಕು ಹಾಗೂ ಅದಕ್ಕೆ ಸಿಗಬೇಕಾದಂಥ ಎಲ್ಲ ಹಕ್ಕುಗಳನ್ನು, ಅನುದಾನಗಳನ್ನು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೂ ಮತ್ತು ಗ್ರಾಮ ಪಂಚಾಯಿತಿಗಳಿಗೂ ಎಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಆಗುತ್ತಾ ಅಷ್ಟು ಸಾಧ್ಯವಾದ ಮಟ್ಟಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಪಕ್ಷದ ಮೂಲಕ ನಾನು ಈ ಸರ್ಕಾರದಿಂದ ಪಡೆಯಲು ಪ್ರಯತ್ನ ಪಡುತ್ತೇನೆ. ಈ ಪಂಚಾಯತ್ ರಾಜ್ಯದ ಅಧ್ಯಯನವನ್ನು ನನ್ನ ಅಕಾಡೆಮಿಕ್ ಪರ್ಪಸ್ಗೆ, ನಾನಿನ್ನು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಲ್ಲ, ನನ್ನ ಒಂದು ನಾಲೆಜ್ಗೋಸ್ಕರ ನಾನು ಅದನ್ನು ಓದ್ತಾ ಬಂದೆ. ಅದರ ಆಸಕ್ತಿಯನ್ನು ಬೆಳೆಸ್ಕೊಂಡು ಮತ್ತೆ ಅದರಲ್ಲಿ ಕೆಲವು ಪದವಿಗಳನ್ನು ನಾನು ಪಡೆದೆ. ಅದನ್ನು ಪುಸ್ತಕದ ಮೂಲಕ ಕಾರ್ಯರೂಪ ಸಹ ನಾನು ತರ್ತಾ ಇದ್ದೆ. ಆದರೆ ಈಗ ನನಗೆ ಆ ಕಾರ್ಯಕ್ರಮವನ್ನು ಜನರ ಮಟ್ಟಿಗೆ ತಲುಪಿಸಿಕೊಂಡು ಹೋಗುವಂಥ ಒಂದು ಅವಕಾಶ ಸಿಗ್ತಾ ಇದೆ. ಇದನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ಇದನ್ನು ಸದುಪಯೋಗ ಮಾಡಿಕೊಳ್ಳುತ್ತೇನೆ ಎಂಬ ಭರವಸೆಯನ್ನು ನನ್ನ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ನೀಡ್ತಾ ಇದ್ದೇನೆ. ಮತ್ತು ಈ ಚುನಾವಣೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಪಕ್ಷ ನನ್ನ ಅಭ್ಯರ್ಥಿ ಮಾಡೋದಕ್ಕಿಂತ ಮುಂಚೆ ಸುಮಾರು 6 ತಿಂಗಳ ಹಿಂದೆ ಪ್ರತಾಪ್ ಚಂದ್ರ ಶೆಟ್ಟರ್ ಅವರು, ನಮ್ಮ ಪಕ್ಷದ ನಾಯಕರಾದಂಥವರು, ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ರು. ಅವರು ನಿಲ್ಲೋದಿಲ್ಲ ಅನ್ನಬೇಕಾದ್ರೆ ನಾನು ನನ್ನ ನಾಯಕರುಗಳೊಂದಿಗೆ ಚರ್ಚೆ ಮಾಡಿದಾಗ ನನಗೆಲ್ಲ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಹಾಗಾಗಿ ನಾನು ಉತ್ತಮ ರೀತಿಯಲ್ಲಿ ಒಂದು ಪೂರ್ವ ಸಿದ್ಧತೆಯನ್ನು ನಾನು ಮಾಡಿಕೊಂಡಿದ್ದೆ. ಈ ಎಲ್ಲ ಗ್ರಾಮ ಪಂಚಾಯಿತಿಯ ಅಂಕಿಅಂಶಗಳು ಇರ್ಬೋದು ಅಥವಾ ನಾವೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದ ಕಾರಣ ಇವತ್ತು ಚುನಾವಣೆಯನ್ನು ಎದುರಿಸುವಂಥ ಯಾವುದೇ ನನಗೆ ಒಂದು ಸವಾಲಾಗಿ ಕಾಣ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಅವರು ಮಾತನಾಡಿ, ಜಿಲ್ಲೆಯ 16 ಬ್ಲಾಕ್ಗಳು ಹಾಗೂ ಉಡುಪಿ ಜಿಲ್ಲೆಯ 10 ಬ್ಲಾಕ್ಗಳ ಅಭ್ಯರ್ಥಿಗಳೊಂದಿಗೆ ಪ್ರಚಾರ ಕೈಗೊಂಡಿದ್ದೇವೆ. ಹೈಕಮಾಂಡ್ ಉತ್ತಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಈಗಾಗಲೇ ಎಲ್ಲಾ ಕಡೆಗಳಲ್ಲಿ ಪ್ರಚಾರ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಗ್ರಾಮ ಪಂಚಾಯತ್ಗಳಿಗೆ ಯಾವುದೇ ಅನುದಾನ ನೀಡಿಲ್ಲ. ಗ್ರಾಮ ಪಂಚಾಯತ್ ಬೀಗ ಹಾಕುವ ಹಂತಕ್ಕೆ ಬಂದು ಬಿಟ್ಟಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಎಂದು ಅವರು ಆರೋಪಿಸಿದರು. ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ದ್ವಿಸದಸ್ಯತ್ವ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಂಜುನಾಥ್ ಭಂಡಾರಿ ಅವರನ್ನು
ಅಭ್ಯರ್ಥಿಯನ್ನಾಗಿ ಪಕ್ಷದ ಹೈಕಮಾಂಡ್ ಘೋಷಣೆ ಮಾಡಿದೆ. ಮಂಗಳೂರು ಜಿಲ್ಲೆಯ 16 ಬ್ಲಾಕ್ಗಳು, ಉಡುಪಿ ಜಿಲ್ಲೆಯ 10 ಬ್ಲಾಕ್ಗಳನ್ನು ಕೂಡ ಸಂದರ್ಶನ ಮಾಡಿದ್ದೇವೆ ನಮ್ಮ ಅಭ್ಯರ್ಥಿಯೊಂದಿಗೆ. ಬಹುಶಃ ನಾನು ಹೇಳ್ತೇನೆ, ನಮ್ಮ 25 ಕ್ಷೇತ್ರಗಳಲ್ಲಿ ಮಂಜುನಾಥ ಭಂಡಾರಿ ಈ ಕ್ಷೇತ್ರಕ್ಕೆ ಒಬ್ಬ ಸೂಟೇಬಲ್ ಕ್ಯಾಂಡಿಡೇಟ್ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ MPhil ಮಾಡಿ ಡಾಕ್ಟರೇಟ್ ಮಾಡಿದವರು. ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಆಳ ಅಗಲವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಅದರ ಬಗ್ಗೆ ಪ್ರಬಂಧವನ್ನು ಮಂಡಿಸಿ ಅದರಲ್ಲಿ ಡಾಕ್ಟರೇಟ್ ಪಡೆದಂತ ಒಬ್ಬ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಬ್ಬ ಅರ್ಹ ಅಭ್ಯರ್ಥಿ ಅಂತ ನಾವು ಭಾವಿಸ್ತೇವೆ. ಮತ್ತು ಇಷ್ಟು ಅರ್ಹವಾದ ವ್ಯಕ್ತಿ ಈ ಕ್ಷೇತ್ರಕ್ಕೆ ರಾಜ್ಯದಲ್ಲಿ ಇನ್ನೊಬ್ಬರಿಲ್ಲ ಅಂತ ನಾನು ಹೇಳಬಲ್ಲೆ. ಬಹುಶಃ ಬಿಜೆಪಿ ಸರ್ಕಾರ ಬಂದ ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಇಷ್ಟವರೆಗೆ ಏನೂ ಅನುದಾನ ಕೊಡಲಿಲ್ಲ. ಗ್ರಾಮ ಪಂಚಾಯತ್ಗಳು ಬೀಗ ಹಾಕುವಂತ ಒಂದು ಹಂತಕ್ಕೆ ಬಂದುಬಿಟ್ಟಿದೆ. NREG ಆ ಒಂದು ಫುಡ್ ಸೆಕ್ಯೂರಿಟಿ ಬಿಲ್ ಏನು ನಮ್ಮ UPA ಸರ್ಕಾರ ತಂದಿದ್ದ ಅದರ ಪ್ರಕಾರ ಬರುವಂತ ಜನರಿಗೆ ಕೆಲಸ ಕೊಡುವಂತ ಒಂದು ಕಾರ್ಯಕ್ರಮ ಬಿಟ್ರೆ ಇಷ್ಟರವರೆಗೆ ಈ ಮೂರುವರೆ ವರ್ಷದಲ್ಲಿ ಒಂದೇ ಒಂದು ಪಂಚಾಯತ್ಗೆ ಒಂದೇ ಒಂದು ಮನೆ ಕೊಡಲಿಲ್ಲ ಈ ಸರ್ಕಾರ. ನಾಗೇಶ್ ಕಾಬೂರು, V4 ನ್ಯೂಸ್, ಮಂಗಳೂರು. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ಕದ್ರಿ ಮಂಗಳೂರು ಇದೀಗ ಕದ್ರಿಯಲ್ಲಿ ನಿಮ್ಮ ಸೇವೆಯಲ್ಲಿ ನಿರತವಾಗಿದೆ ಸುಸಜ್ಜಿತ ಆಯುರ್ವೇದ ಚಿಕಿತ್ಸಾ ಕೇಂದ್ರ. ಅನುಭವಿ ವೈದ್ಯ ಡಾಕ್ಟರ್ ಸಚಿನ್ ನಡ್ಕ ಮತ್ತು ಡಾಕ್ಟರ್ ಅನುಷಾ ಸಚಿನ್ ಅವರ ನೇತೃತ್ವದಲ್ಲಿ ಸಮಗ್ರ ಆರೋಗ್ಯ ಸೇವೆ, ಸೌಲಭ್ಯಗಳು, ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ, ಎಲ್ಲಾ ರೀತಿಯ ಶಾಸ್ತ್ರೀಯ ಪಂಚಕರ್ಮ ಚಿಕಿತ್ಸೆ, ಸುಸಜ್ಜಿತವಾದ ಔಷಧಿ ಕೇಂದ್ರ, ಪುಷ್ಯ ನಕ್ಷತ್ರದಂದು ಆಯುರ್ವೇದ ಸ್ವರ್ಣಪ್ರಾಶನ, ಸುಖದಾಯಕ ಮತ್ತು ಆರಾಮದಾಯಕ ಆಯುರ್ವೇದ ಮಸಾಜ್ ಮತ್ತು ಫೇಶಿಯಲ್, ಪ್ರತಿನಿತ್ಯ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ, ಆಹಾರ ಮತ್ತು ಜೀವಸತ್ವದ ಬಗ್ಗೆ ತಜ್ಞ ವೈದ್ಯರಿಂದ ತಪಾಸಣೆ ಮತ್ತು ಸಲಹೆ. ಸಂಸ್ಥೆಯ ವೆಲೆನ್ಶಿಯಾ ಶಾಖೆಯಲ್ಲೂ ಔಷಧಿಗಳ ಜೊತೆಗೆ ಈ ಎಲ್ಲಾ ಚಿಕಿತ್ಸೆಗಳು ಲಭ್ಯ. ವೇದಂ ಆರೋಗ್ಯ ಆಯುರ್ವೇದ ಹೆಲ್ತ್ ಸೆಂಟರ್ ನಿಯರ್ ವೆಂಚುರಾ ಅಪಾರ್ಟ್ಮೆಂಟ್ಸ್, ಮುಂಡಾಣ, ಕದ್ರಿ ಕಮಳ ರೋಡ್, ಕದ್ರಿ ಮಂಗಳೂರು. ಮೊಬೈಲ್ 9632 00844, 9632 00744.